ಮಂಗಳೂರು ಸೆಂಟ್ರಲ್ ರೈಲು ನಿಲ್ದಾಣದಲ್ಲಿ ಬೆಂಚ್ ಮೇಲೆ ಮಲಗಿದ್ದ ವ್ಯಕ್ತಿಯೊಬ್ಬರಿಗೆ ಪೊಲೀಸರು ನಡೆಸಿದ ಹಲ್ಲೆಯಿಂದ ಅವರು ತಮ್ಮ ಕಾಲನ್ನೇ ಕಳ್ಕೊಂಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಕಾಸರಗೋಡು ಜಿಲ್ಲೆಯ ನೀಲೇಶ್ವರ ನಿವಾಸಿ ಇಂಡಿಯನ್ ಏರ್ಫೋರ್ಸ್ ನಿವೃತ್ತ ಯೋಧ 49 ವರ್ಷದ ಪಿವಿ ಸುರೇಶನ್ ಎಂಬುವರು ಈ ಆರೋಪವನ್ನ ಮಾಡಿದ್ದಾರೆ. ಪ್ರತಿ ತಿಂಗಳು ಮಂಗಳೂರಿನ ಮಿಲಿಟರಿ ಕ್ಯಾಂಟೀನ್ ಬರ್ತಾ ಇದ್ದ ಇವರು ಫೆಬ್ರವರಿ 1ರಂದು ಮಂಗಳೂರಿನ ಸೆಂಟ್ರಲ್ ರೈಲು ನಿಲ್ದಾಣದಲ್ಲಿ ಪೊಲೀಸರಿಂದ ಹಲ್ಲೆಗೆ ಒಳಗಾಗಿದ್ದಾರೆ ಎನ್ನಲಾಗಿದೆ. ರೈಲಿನಲ್ಲಿ ಜನಸಂದಣಿ ಇದ್ದ ಕಾರಣ ಬಳಲಿದ್ದ ಅವರು ರೈಲು ನಿಲ್ದಾಣದಲ್ಲಿ ಇಳಿದ ಬಳಿಕ ಅಲ್ಲಿನ ಬೆಂಚ್ ಒಂದರಲ್ಲಿ ವಿಶ್ರಾಂತಿ ಪಡ್ಕೊಂಡಿದ್ರು. ಈ ವೇಳೆ ಬೆಂಚ್ ಮೇಲೆ ಮಲಗಿದ್ದ ಕಾರಣ ರೈಲ್ವೆ ಪೊಲೀಸ್ ಅಧಿಕಾರಿ ಒಬ್ಬರು ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ರು. ಈ ವೇಳೆ ತಾನು ನಿವೃತ್ತ ಯೋಧ ಹಾಗೂ ಪ್ರಯಾಣದಲ್ಲಿ ಅಸ್ವಸ್ಥನಾಗಿದ್ದೇನೆ ಅಂತ ಹೇಳಿ ಮತ್ತೆ ಬೆಂಚ್ ಮೇಲೆ ಮಲಗಿದ್ರು. ಕೆಲ ಹೊತ್ತಿನ ಬಳಿಕ ಮತ್ತೆ ಬಂದ ಅಧಿಕಾರಿ ಸುರೇಶನ್ ಅವರ ಕಾಲಿಗೆ ಲಾಠಿಯಿಂದ ಹೊಡೆದಿದ್ದು ಇದರಿಂದ ತೀವ್ರ ಅಸ್ವಸ್ಥರಾಗಿದ್ರು. ಬಳಿಕ ಮನೆಯವರ ಕೋರಿಕೆ ಮೇರೆಗೆ ರೈಲ್ವೆ ಅಧಿಕಾರಿಗಳು ಅವರನ್ನ ವೆನ್ಲಾಕ್ ಆಸ್ಪತ್ರೆಗೆ ದಾಖಲಿಸಿದ್ರು. ಮರುದಿನ ಅವರನ್ನ ನೀಲೇಶ್ವರದ ಆಸ್ಪತ್ರೆಗೆ ದಾಖಲಿಸಿ ಬಳಿಕ ವೈದ್ಯರ ಸಲಹೆ ಮೇರೆಗೆ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ಕಿಡ್ನಿಗೆ ಅಪಾಯ ಇದೆ ಎಂಬ ಕಾರಣದಿಂದ ಅವರ ಕಾಲನ್ನೇ ಕತ್ತರಿಸಲಾಗಿದೆ ಅಂತ ಸುರೇಶನ್ ಅವರು ದೂರಿಕೊಂಡಿದ್ದಾರೆ. ಇದೀಗ ಈ ಘಟನೆ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದ್ದು ಹಲ್ಲೆ ನಡೆಸಿದ ರೈಲ್ವೆ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಾಗಿದೆ.